ವಾರ್ತೆದ ವಿವರ. ಜನಾರ್ದನ ಪೂಜಾರಿ ಕಷ್ಟುಡುಪ್ಪುನಕ್ಲೆಗ್ ಪುಗೇಲ್ ಕೊರ್ಪೇರ ಬರವಗೂ ಮಹತ್ವ ಕೊಡ್ತೇರ. ಆರು ಓಲಾ ದೈವತ್ವ ಪಡೆತಿರಂದು ತನಕ ಆಪಣೊಂದು ರಾಜ್ಯದ ಪೊಂಜೋ ಬೊಕ್ಕ ಜೋಕ್ಲಿನ ಕಲ್ಯಾಣ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಡಾಕ್ಟರ್ ಜಯಮಾಲ ಪಂತೆರ ಕುದ್ರೋಳಿ ಕ್ಷೇತ್ರದ ಗುರುವಾರ ಗೋಕರ್ಣನಾಥ ಆರೋಗ್ಯ ಕಾರ್ಡ್ ಬಿಡುಗಡೆ ಮಲ್ತದ ಆರ್ಪಾತಿರಿಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಗುರುವಾರ ಕ್ಷೇತ್ರದ ಲೆಕ್ಕೊಡು 10,000 ಜನಕ್ಕೂ ಗೋಕರ್ಣನಾಥ ಆರೋಗ್ಯ ಕಾರ್ಡ್ ಒದಗಾವನ ಯೋಜನೆ ಕಾರ್ಡ್ ಬಿಡುಗಡೆಗೆ ಅಟ್ಟಣೆ ಆದಿತ್ತನ. ಆರೋಗ್ಯ ಕಾರ್ಡ್ ಬಿಡುಗಡೆಗೆ ಬತ್ತಿನ ರಾಜ್ಯದ ಐನ್ ಇಲಾಖೆಲೇನು ತೂವನ್ನ ಮಂತ್ರಿ ಬೊಕ್ಕ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ಪುನ ಡಾಕ್ಟರ್ ಜಯಮಾಲ ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಇಂಬುನಟ್ಟೊಂಡೆರ. ಆದಿಶಕ್ತಿ ನವದುರ್ಗಿಲೆನು ತೂದು ಬರೌದಪ್ಪೆ ಸರಸ್ವತಿಗೆ ಕೈ ಮುಗಿದು ಪ್ರಸಾದದೆ ತೊಂಡೆರ. ಸಭಾಲೇಸಿಡ್ ಗೋಕರ್ಣನಾಥ ಆರೋಗ್ಯ ಕಾರ್ಡ್ ಡಾಕ್ಟರ್ ಜಯಮಾಲ ಬಿಡುಗಡೆ ಮಲ್ತೆರ. ಓಲುತೊಂಡಲ ನಮ್ಮ ಅಪ್ಪೆ ಜಗನ್ಮಾತೆ ತೋಜುವೇರ ವರ್ಷಲ ಈ ಕ್ಷೇತ್ರಡು ಅರೆನು ತೂಪುನ ಅವಕಾಶ ಮಲ್ತು ಕೊರ್ಲೆ ಅಪ್ಪೆಂದು ನಟ್ಟೊನ್ ಗಾಂದ್ ಮಂತ್ರಿಯರು ಪಂಡೆರ. ಜನಾರ್ದನ ಪೂಜಾರಿಯರು ಒಲ್ಲ ದೈವತ್ವ ಪಡೆತಿರಂದು ತನಕೇನುಂಡು ಆರು ಬಡವಿರ್ನ ಕಷ್ಟಗೂ ಪುಗಿಲ್ ಕೊರೊಂದುಲ್ಲೆರ ಬರವುಗೂ ಮಹತ್ವ ಕೊಡ್ತೆರ. ನಮ್ಮ ನಾರಾಯಣ ಗುರುಕ್ಲಿನ ತತ್ವ ಪಾಲನೆ ಮಲ್ಪೊಡುಂದು ಪಂಡಿನ ಜಯಮಾಲ ಗೋಕರ್ಣನಾಥ ಕಾರ್ಡ್ ಪ್ರಯೋಜನ ದೆತ್ತೊನ್ಲೆ ಸರ್ಕಾರ ಪೊಂಜೋಲೆಗ್ ಉದ್ಯೋಗಿನಿ ಯೋಜನೆಡು 3 ಲಕ್ಷ ರೂಪಾಯಿ ಮುಟ್ಟ ಸಾಲ ಕೊರ್ಪುಂಡು ಪರಿಶಿಷ್ಟರಿಗೆ ಅವೆಟ್ಟು 1 ಲಕ್ಷ ರೂಪಾಯಿ ಬುಡ್ದು ಬಿಡ್ಪುಂಡು ಪಂಡೆರ. ಈ ದೇವಸ್ಥಾನದ ವತಿಯಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈಗ ತಾನೇ ಅನ್ನ ಸಂತರ್ಪಣೆಯ ಬಗ್ಗೆ ಹೇಳಿದ್ರು. ಬಹುಶಃ ನನಗನ್ಸುತ್ತೆ ಜನಾರ್ದನ್ ಪೂಜಾರಿಯವರು ಕೂಡ ಎಲ್ಲೋ ದೈವತ್ವವನ್ನು ಪಡ್ಕೊಂಡ್ರೇನೋ ಅಂತ ನನಗೂ ಅನಿಸುತ್ತೆ. ಆ ಮಹಾನುಭಾವ ಇವತ್ತು ಎಂಥ ಧಾರ್ಮಿಕ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಶೈಕ್ಷಣಿಕವಾಗಿ ಅವರು ಸಾಮಾಜಿಕವಾಗಿ ಎರಡೂ ಕಡೆಯೂ ಕೂಡ ಜನರ ಸಂಕಷ್ಟಕ್ಕೆ ಹೆಗಲು ಕೊಡುವಂಥ ಮೊದಲು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಬಗ್ಗೆ ಇವತ್ತು ಗಮನ ಹರಿಸಿದ್ದಾರೆ. ಎರಡನೇದು ಅವರು ಸಂಕಷ್ಟಕ್ಕೆ ಹೆಗಲು ಕೊಡುವಂಥದ್ದು. ಈ ಎರಡೂ ಕೆಲಸವನ್ನು ಈ ನಮ್ಮ ನಾರಾಯಣ ಗುರುಗಳು ಯಾವ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತತ್ವ ಇದೆಯೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗುತ್ತೆ. ಆ ಪಾಲನೆಯಲ್ಲಿ ಇವರ ಪಾಲು ಮಹತ್ವದಾಗಿದೆ ಅನ್ನುವಂಥದ್ದನ್ನ ನೆನೆಸ್ಕೊಂಡು ಮಾಜಿ ಮಂತ್ರಿಯರಾಯಿನ ರಮಾನಂದ ರೈ, ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕಿಯರು ಜೆಆರ್ ಲೋಪೋ, ಜಿಟಿವಿ ಪುಗಾರ್ತಿದ ಅನುಶ್ರೀ, ಬ್ರಹ್ಮಶ್ರೀ ನಾರಾಯಣ ಗುರು ಸಿನಿಮಾ ತಯಾರು ಮಲ್ತಿನ ಡಾಕ್ಟರ್ ರಾಜಶೇಖರ ಕೋಟ್ಯಾನ್, ಎಪಿಸಿಸಿ ಕಾರ್ಯಂತರ ರಕ್ಷಿತ್, ಎಚ್ಎಸ್ ಸಾಯಿರಾಮ್, ಉರ್ಮಿಳಾ ರಮೇಶ್ ಕುಮಾರ್, ಆರ್ ಪದ್ಮರಾಜ್, ಹರಿಕೃಷ್ಣ ಬಂಟ್ವಾಳ, ಡಾಕ್ಟರ್ ಬಿಜಿ ಸುವರ್ಣ, ಲೀಲಾಕ್ಷ ಬಿ ಕರ್ಕೇರ ಇಂಚ ಕ್ಷೇತ್ರಾಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡೆರ.